ಇದ್ರೆ ನೀರುಳ್ಳಿಯ ಬೆಲೆ ಎನ್ನುವುದು ಗಗನಕ್ಕೇರಿದೆ ಗೊತ್ತುಂಟಾ? ತಿಳಿದಿರುವಂತ ಪ್ರಾಜ್ಞರೊಂದು ಮಾತನ್ನ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಉಳ್ಳವರು ನೀರುಳ್ಳಿ ಬಜೆಯ ತಿನ್ನುವರಯ್ಯ, ನಾನೇನು ಮಾಡಲಿ ಬಡವನ ಗೋಳಿ ಬಜೆಯನ್ನೇ ತಿನ್ನುವಿ. ಅದನ್ನೇ ತಿನ್ಬೇಕು ಇವತ್ತು. ಅದಾದ್ರು ಅಂತ ಓಲ್ ಮಾಲಿಂಗಣ್ಣಿದ್ರು ಹೋಗಿ. ಒಂದೇ ಸರಿ ಹೇಳುದು, ಎರಡು ಸರಿ ಕೇಳಿದ್ರೆ ನಂಗೂ ಬರುದಿಲ್ಲ, ಭಾರಿ ಕಷ್ಟ ಉಂಟು. ಈ ಸಂವತ್ಸರದಲ್ಲಿ ಶ್ರೀ 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 ದಿವಂಗತ ನನ್ನ ಪುತ್ರ ಭ್ರಮರನಿಗೂ ಒಂದೇ ಮುಗಿಸ್ತೇನೆ. ಯಾಕೆ? ಜೀವಂತವಾಗಿ ನಾನು ಇಲ್ಲಿದ್ದೇನೆ ಮತ್ತೆ ಅಂತ ಹೇಳಿದ್ರು ದಿವಂಗತ ಧೀಮಂತ ಪುತ್ರ ಭ್ರಮರನಿಗೂ, ಹಾಗೆ ಶ್ರೀ 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 ಸೌಭಾಗ್ಯವತಿ ಇವರ ಪುತ್ರಿ ಹುಲ್ಕುತ್ರಿ ಕುಲಪುತ್ರಿ ಶ್ರೀ ಚೌಚೌ ಬೇಡ ಚಿರಂಜೀವಿ ಸೌಭಾಗ್ಯವತಿ. ಹುಡುಗಿ ಯಾರಂತ ಹೇಳಲಿಕ್ಕಿಲ್ಲ, ಅದು ಗೌಪ್ಯವಾಗಿ ಇಡಲಾಗ್ತದೆ, ಮುಂದೆ ಗೊತ್ತಾಗ್ತದೆ. ಹಾಗೆ ನಿಮ್ಮ ಆಗಾಭಿಲಾಷಿಗಳು ಶ್ರೀಯುತ ಮೊಹಮ್ಮದ್ ಗೌಸ್. ಎಂತದ್ದು? ಅವರು ಶುಭ ಕೋರುವವರು, ಗಂಡಿನ ಕಡೆ ಅಭಿಲಾಷಿಗಳು. ಅವರು ನಮ್ಮ ಈ ಅರಮನೆಯಲ್ಲಿ ಮುಖ್ಯ ಅತಿಥಿ ಕೆಲಸಗಳಲ್ಲಿ ಇದ್ದಾರೆ. ಎಲ್ಲರಿಗೂ ಸುಖಾಭಿಲಾಷೆಯನ್ನು ಬಯಸುವರು, ಅದನ್ನ ಅತಿಥಿ ಸತ್ಕಾರ ಮಾಡುವವರು, ಅವರ ಸತ್ಕಾರ ಮಾಡುವ ಒಳ್ಳೆ ಜನ ಪಾಪ. ಅವ್ರ ಬಗ್ಗೆ ಉತ್ತಮ ಅಭಿಮಾನ ಉಂಟು. ಆದ್ರೆ ನಮ್ದು ಈ ಕಡೆ ಎಲ್ಲ ತಿರುಗಾಟ ಆಗುದಿಲ್ಲ. ಹೌದಾ? ಕೊನೆಯಲ್ಲಿ ನೀವು ಬನ್ನಿ, ನಿಮ್ಮವರನ್ನ ಕರೆತನ್ನಿ. ಉಡುಗೊರೆಯೇ ಆಶೀರ್ವಾದ, ಉಡುಗೊರೆಯೇ ಆಶೀರ್ವಾದ. ಆಶೀರ್ವಾದವೇ ಉಡುಗೊರೆ. ಇಲ್ಲ ನಮ್ದು ಬೇರೆ, ಅಪ್ಪಯ್ಯ ಬರ್ದಿದ್ದು ಉಡುಗೊರೆಯೇ ಆಶೀರ್ವಾದ. ಊಟಕ್ಕೆ ಬರ್ತಿದ್ರು ಒಟ್ಟಿಲ್ಲ, ಉಡುಗೊರೆ ಕೊಟ್ಟು ಅಪ್ಪಯ್ಯ ನಮ್ಗೊಂದು ದೂರ ತಗೊಂಡ್ರು ಹೇಳಿಕ್ ಹೋಗುದು. ಆದ್ರೆ ಇದು ಯಾವ ರೀತಿ ಮದುವೆ ಅಂತ ನನಗೆ ಗೊತ್ತಾಗ್ತದೆ. ನಿನಗಂತಲ್ಲ, ಯಾರಿಗಾದ್ರೂ ಸಮಸ್ಯೆ ಆಗಲೇಬೇಕು. ಮದುಮಗ ನಾನು ಇಲ್ಲಿದ್ದೇನೆ. ಹೌದು. ಮದುಮಗಳು ಯಾರು ಅಪ್ಪ? ಈಗ ನಾ ಮದುಮಗ ನೋಡಿ ಆಯ್ತು. ಮದುಮಗಳನ್ನು ನೋಡಿ ಆಯ್ತು. ಮದುವೆ ವಿಚಾರವೇ ಮಾತಾಡ್ತಾ ಇದ್ದೇವೆ. ಮದುವೆ ವಿಚಾರ ಮಾತನಾಡ್ತಾ ಇದ್ದದ್ದು. ಹೌದು. ಅಯ್ಯೋ, ನನಗೆ ಅರ್ಥವೇ ಆಗೋದಿಲ್ಲ ನೀನ್ ಹೇಳುದು. ಹಾಗಂತ ಸುದ್ದಿ ಬಳಸಿ ನಾ ಮಾತನಾಡುವುದಿಲ್ಲ. ನಾವು ಏನೇ ಇದ್ರು ನೇರ ವಿಚಾರ. ನಾವು ಯಾವತ್ತು ನೇರ ಮಾತಾಡುವವರು. ನಮ್ದು ಹೇಗೆ ಗೊತ್ತುಂಟಾ? ನೇರ, ದಿಟ್ಟ, ನಿರಂತರ, 24 ಗುಣಿಸು ಸುವರ್ಣ ಇದ್ದಾಗಿ. ಎಂತದ್ದು? ಅದು ಒಂದೇ ಸಾರಿ 24 ಎಷ್ಟೊತ್ತಾಗ್ಬೇಕು? ಅದು ಆಮೇಲೆ ಬೆಳಗಾದ್ರ ಮೇಲೆ. ಅಂದ್ರೆ ನಾವು ಇದ್ದ ವಿಚಾರವನ್ನು ನೇರ ಹೇಳುವುದು. ಏನ್ ಹೇಳು? ವಿಚಾರ ನಿಮ್ಗೆ ಗೊತ್ತಿದೆ ಅಂತ ಹೇಳು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು. ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿರೋದು ಗೊತ್ತಾಗಲ್ಲ, ಗೊತ್ತಾಗಿಲ್ಲ, ಗೊತ್ತಾಯ್ತು ನೀನ್ ಹೆಂಗೆ ಹೇಳು, ಗೊತ್ತಾದ್ರೆ ನಾನು ಹಿಂಗೆ ಹೇಳ್ತೇನೆ, ನಿಂಗೂ ಗೊತ್ತಾಗ್ತದೆ, ನಂಗೂ ಗೊತ್ತಾಗ್ತದೆ, ಯಾರಿಗೂ ಗೊತ್ತಾಗ್ತದೆ. ಗೊತ್ತಾಯ್ತಾ ಕೇಳಿದ್ರೆ ಗೊತ್ತಿರೋದು ಗೊತ್ತಾಗಲ್ಲ, ಗೊತ್ತಾಗಿಲ್ಲ, ಗೊತ್ತಾದ್ಮೇಲೆ ಗೊತ್ತಿರೋ ವಿಷಯ ಗೊತ್ತಿಲ್ಲ ಕೇಳಿದ್ರೆ ಗೊತ್ತಿರೋರಿಗೆ ಗೊತ್ತಿರೋದು ಗೊತ್ತಿಲ್ಲ ಹೋಗ್ತದೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ಎಂತದ್ದು ಗೊತ್ತಾಗಲ್ಲ, ಗೊತ್ತಾದಾಗ ಗೊತ್ತಿರೋದ್ರೆ ಕೇಳಿದ್ರೆ ಗೊತ್ತಿರೋರು ಗೊತ್ತಿರೋದು ಗೊತ್ತಿಲ್ಲ ಹೋಗ್ತದೆ. ಗೊತ್ತುಂಟು ಗೊತ್ತು ನೋಡ್ತಾ ಇದ್ದಾರೆ. ಗೊತ್ತಿಲ್ಲ ಅನ್ನೋರೆಲ್ಲ ಗೊತ್ತಿದ್ದ ಮನೆಗೆ ಹೋಗಾಯ್ತು. ಗೊತ್ತಾದಾಗ ಗೊತ್ತಿರುತ್ತ ಕೇಳಿದ್ರೆ ಗೊತ್ತಿರೋರಿಗೆ ಗೊತ್ತಿರೋದೆಲ್ಲ ಗೊತ್ತಿದ್ದಾಗ್ತದೆ. ಗೊತ್ತಾದಾಗ ಮಾತ್ರ ಗೊತ್ತಿದ್ದ ಅಂತ ಹೇಳ್ಬೇಕು. ನಿಂಗೂ ಗೊತ್ತಾಗ್ತದೆ, ನಂಗೂ ಗೊತ್ತಾಗ್ತದೆ, ಅವ್ರಿಗೆ ಗೊತ್ತಾಗ್ತದೆ, ಇವ್ರಿಗೆ ಗೊತ್ತಾಗ್ತದೆ ಕೇಳಿದ್ರೆ ಎಂತದ್ದು ಗೊತ್ತಾಗಲ್ಲ. ಗೊತ್ತಾದ್ರೆ ನೀನ್ ಹೇಳು, ಗೊತ್ತಾದ್ರೆ ನಾನು ಹಿಂಗೆ ಹೇಳ್ತೇನೆ. ಗೊತ್ತಾಯ್ತಾ? ನಿನಗೆ ಗೊತ್ತಾಯ್ತಾ? ನಾ ಕೆಲವೊಮ್ಮೆ ಎಂತ ಮಾತಾಡ್ತೇನೆ ಅಂತ ದೇವರನ್ನ ಯಾರಿಗೂ ಗೊತ್ತಾಗುದಿಲ್ಲ. ಮತ್ತೆ ಯಾಕೆ ಮಾತಾಡಿತು ಗೆಳೆಯ? ಯಾಕೆಲ್ಲ ನಾವು ಒಲಿಸಿಕೊಳ್ಬೇಕು ಅಂತಿದ್ರೆ ಏನ್ ಮಾಡುದು ಹೇಳು? ಏನ್ ಮಾಡುವುದು? ಅಂದ್ರೆ ರೂಪದ ಬಗ್ಗೆ ವರ್ಣನೆ ಮಾಡಬೇಕು. ವರ್ಣನೆ ಮಾಡಬೇಕು ಗೆಳೆಯ. ಹಾಗಂತ ರೂಪದ ಬಗ್ಗೆ ಹೇಳಿಕ್ ಹೋದ್ರೆ ಆ ಮನ್ಮಥ ಮನದ ರತಿಯ ರೂಪವನ್ನೇ ಧಿಕ್ಕರಿಸುವಂತೆ ಏಕೆ ರೂಪ ನಮ್ಮ ಪಾಲಿಗೆ ಬಹಳ ಅಪರೂಪವಾಗಿ ಹೋಗಿದೆ. ಹೌದು. ಹಾಗಂತ ಅವಳ ಹಣಿ ಅಲ್ಲ, ಮತ್ತೆ ಅದು ಹೊಡೆದವಾದ ಹಳಿ ಹೆಲ್ಸಿನ ಮಣಿ ಅಲ್ವೋ? ಬಂಗಾರದ ಮಣೆ. ಅವಳ ಹುಬ್ಬು ಅದು ಹುಬ್ಬಲ್ಲ, ಕೊಳತ್ ಕಬ್ಬು. ಕಾಮನ ಕಬ್ಬಿಲ್ಲು. ಅವಳ ಕಣ್ಣು ಅದು ಕೋಳಿ ಕಣ್ಣು. ಮೀನಿನ ಕಣ್ಣು. ಮೂಗು ಅದು ಮೂಗಲ್ಲ, ಮತ್ತೆ ಅದು ಬ್ರಹ್ಮವರ ಸಕ್ಕರೆ ಕಾರ್ಖಾನೆಯ ಹೊಗೆ ಹೋಗುವ ನಳಿ. ಅದು ನಿಂದು. ಅವಳ ನಾಗಸಪ್ಪಿಗೆ ಮೊಗ್ಗು. ತೊಟ್ಟಿಯನ್ನು ಅದು ಕೊಳತ್ ತೊಂಡೆ ಹಣ್ಣನ್ನು ಹೆಬ್ಬಾಗ ಮಾಡಿದ ಹಾಗೆ. ಅವಳ ಗಲ್ಲ ಅಚ್ಚಿನ ಬೆಲ್ಲ. ಮತ್ತೆ ಎಂತ ಮಾಡಿದ್ರು ಅವರು ಒಲಿಯುವುದಿಲ್ಲ ಮಿತ್ರ. ಹಿಂದೆ ಮುಂದೆ ನೋಡಬೇಡ, ನೇರವಾಗಿ ತರಗಿಗೆ ಕೈ ಇಟ್ಟು ಮಾಡಿ ಬಲಾತ್ಕಾರ. ಏನು ಇಲ್ಲಿಯವರೆಗೆ ನಾನು ನೀತಿಯಿಂದ ಕೇಳಿದೆ, ಮದುವೆಯಾಗು ಕೈ ಹಾಕಿ ಉಂಟು ಸ್ವಭಾವ. ಒಲಿದು ಬಂದ್ರೆ ಒಳ್ಳೆಯಿತು, ಬಾರದೇ ಇದ್ರೆ ನಿನ್ನ ಮೂಡಿ. ಸೇರಿರುವಂತ ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ರಸವತ್ತಾಗಿ ಸಾಗುತ್ತಿರುವಂತಹ ವೇಳೆಯಲ್ಲಿ ರಸಭಂಗ ಮಾಡಿದ್ದಕ್ಕಾಗಿ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇವೆ. ಈ ಸಂದರ್ಭ, ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ನೆರವೇರಬೇಕಾದಲ್ಲಿ ನಿಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯವಾಗಿ ಉಂಟು. ಅದೇ ರೀತಿ ಈಗ ಮುಂದಿನ ಕಾರ್ಯಕ್ರಮ ನನ್ನ ಮಿತ್ರ ಭ್ರಮರನಿಂದ ತ್ರಿವೇಣಿಯ ಬಲಾತ್ಕಾರ ಕಾರ್ಯಕ್ರಮ ಈಗ ನಡೆಯಲಿಕ್ಕುಂಟು.
ಅದೇ ಮತ್ತೆಂತ ಇಲ್ಲ, ಹೇಳುದಲ್ಲೇ ಹೇಳಿ ಆಯ್ತು. ಈ ಬಲಾತ್ಕಾರ ಕಾರ್ಯಕ್ರಮಕ್ಕೂ ಕೂಡ ಸೇರಿರುವಂತ ಕಲಾಭಿಮಾನಿಗಳು ತುಂಬು ಹೃದಯದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹ ಕೊಡ್ಬೇಕಂತ ಕೇಳುದು. ಮಿತ್ರ ಮಾತಲ್ಲ